ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾನುಪ್ರಿಯ ಕುಲಾಲ್. ವೀಕ್ಷಕರೇ, ನಾವಿದ್ದು ನರೆಂಗಾನದಲ್ಲಿರುವ ಎನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಆವರಣದಲ್ಲಿದ್ದೇವೆ. ವೀಕ್ಷಕರೇ, ಆಯುರ್ವೇದವು ಆರೋಗ್ಯದ ಜೊತೆಗೆ ಬದುಕಿಗೊಂದು ದಿನಚರಿ, ವ್ಯಕ್ತಿತ್ವಕ್ಕೊಂದು ಸಂಸ್ಕಾರ ಹಾಗೂ ಜೀವನಕ್ಕೊಂದು ಅರ್ಥ ಕೊಡುವಂತಹ ಪ್ರಾಚೀನವಾದಂತಹ ವೈದ್ಯ ವಿಜ್ಞಾನ. ಈ ದಿನ ನಾವು ಆಯುರ್ವೇದದಲ್ಲಿರುವ ಕಾಯ ಚಿಕಿತ್ಸೆ ಹಾಗೂ ಪಂಚಕರ್ಮ ಚಿಕಿತ್ಸೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ವೀಕ್ಷಕರೇ, ಈ ದಿನದ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಎನಪೋಯ ಆಯುರ್ವೇದಿಕ್ ಕಾಲೇಜ್ ಹಾಗೂ ಆಸ್ಪತ್ರೆ ಇಲ್ಲಿನ ಕಾಯ ಚಿಕಿತ್ಸಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಜಯ್ ಭಟ್ ಇವರು. ಡಾಕ್ಟರ್, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಡಾಕ್ಟರ್, ಅಷ್ಟಾಂಗ ಆಯುರ್ವೇದ ಪದ್ಧತಿಯಲ್ಲಿ ಪ್ರಥಮವಾಗಿ ಬರುವಂತಹ ಕಾಯ ಚಿಕಿತ್ಸೆ ಎಂದರೇನು? ನೀವು ಹೇಳಿದಾಗೆ ಆಯುರ್ವೇದದಲ್ಲಿ 8 ವಿಭಾಗಗಳು: ಕಾಯ ಚಿಕಿತ್ಸಾ, ಶಲ್ಯ, ಶಾಲಾಕ್ಯ, ಜರ, ವೃಷ, ರಸಾಯನ, ಹೀಗೆ ಆಯುರ್ವೇದದಲ್ಲಿ 8 ವಿಭಾಗಗಳು. ಹಾಗೆ ಅದನ್ನು ಟೋಟಲ್ ಆಗಿ ಅಷ್ಟಾಂಗ ಆಯುರ್ವೇದ ಅಂತ ಹೇಳೋದು. ಅದರಲ್ಲಿ ಪ್ರಥಮ ಭಾಗ ಕಾಯ ಚಿಕಿತ್ಸಾ. ಮೊದಲನೇ ಚಿಕಿತ್ಸಾ ಪದ್ಧತಿ ಆಯುರ್ವೇದದಲ್ಲಿ ಇರೋದು ಕಾಯ ಚಿಕಿತ್ಸಾ ಪದ್ಧತಿ. ಕಾಯ ಚಿಕಿತ್ಸಾ ಪದ್ಧತಿ ಆತ್ರೇಯ ಸಂಪ್ರದಾಯ ಅಂತ ಹೇಳ್ತೇವೆ. ಕಾಯ ಚಿಕಿತ್ಸಾ, ಕಾಯ ಅಂದರೆ ನಮ್ಮ ಶರೀರ. ಈ ನಮ್ಮ ಶರೀರಕ್ಕೆ ನಾವು ಮಾಡುವ ಚಿಕಿತ್ಸೆಯನ್ನು ಕಾಯ ಚಿಕಿತ್ಸಾ ಅಂತ ಹೇಳ್ಬೋದು. ಶರೀರಕ್ಕೆ ಇನ್ನೊಂದು ಆಸ್ಪೆಕ್ಟ್ ನಾವಿಗೆ ಹೇಳೋದಂತಂದರೆ ಅಗ್ನಿ. ನಮ್ಮ ಜೀರ್ಣ, ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ಮೆಟಬಾಲಿಸಮ್ ನಾವೇನು ಹೇಳ್ತೇವೆ ಅದೆಲ್ಲವೂ ಅಗ್ನಿಗೆ ಸಂಬಂಧಪಟ್ಟದ್ದು. ಸೊ ಆ ಅಗ್ನಿಗೆ ಕಾಯ ಅಂತ ಹೇಳ್ತೇವೆ. ಅದರ ಆ ಅಗ್ನಿಗೆ ನಾವು ಕೊಡುವ ಚಿಕಿತ್ಸೆ, ಈಗ ನಾವು ಹೇಳ್ತೇವೆ ಹಸಿವು ಕಮ್ಮಿ ಉಂಟಾ, ಅದು ಹಸಿವಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಆಯುರ್ವೇದದಲ್ಲಿ ಕಾಯ ಚಿಕಿತ್ಸೆಗೆ ಸಂಬಂಧಪಟ್ಟದ್ದು. ಹಾಗೆ ಆಯುರ್ವೇದದಲ್ಲಿ ಮೊದಲನೆಯ ವಿಭಾಗ ಕಾಯ ಚಿಕಿತ್ಸಾ ವಿಭಾಗ. ಆ ಕಾಯ ಚಿಕಿತ್ಸಾ ಅಂಡರಲ್ಲಿ ಸ್ಕಿನ್ನು ಬರ್ತದೆ, ರುಮಟಾಲಜಿಯು ಬರ್ತದೆ, ಜೀವನ ಶೈಲಿಗೆ ಸಂಬಂಧಪಟ್ಟ ರೋಗಗಳು ಬರ್ತದೆ. ಉದಾಹರಣೆಗೆ ಡಯಾಬಿಟೀಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಸ್ಟ್ರೆಸ್ ಇರಲಿ, ಇದೆಲ್ಲವೂ ಕಾಯ ಚಿಕಿತ್ಸೆಗೆ ಬರ್ತದೆ. ಚರ್ಮರೋಗ, ಹಾಗೆ ಜೀರ್ಣಕ್ಕೆ, ಉದರಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು, ಅದು ಕಾಯ ಚಿಕಿತ್ಸೆಯಲ್ಲಿ ಬರ್ತದೆ. ಹಾಗೆ ರುಮಟಾಲಜಿ ಅಂದರೆ ಜಾಯಿಂಟ್ ಪೇನ್ಸ್, ಹೆಚ್ಚಿನಲ್ಲಿ ನೀವು ಸಂಧಿವಾತ, ಆಮವಾತ ಅಂತ ಕೇಳಿರ್ಬೋದು, ಅದು ಕಾಯ ಚಿಕಿತ್ಸೆಯಲ್ಲಿ ವಿಭಾಗದಲ್ಲಿ ಬರುವಂಥದ್ದು. ಹಾಗೆ ನ್ಯೂರಾಲಜಿಯು ಕಾಯ ಚಿಕಿತ್ಸೆಯಲ್ಲಿ ಬರ್ತದೆ. ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ನಾವು ಕಾಯ ಚಿಕಿತ್ಸೆಯಲ್ಲಿ ನೋಡ್ತೇವೆ. ಈ ಚಿಕಿತ್ಸೆಗಳಿಗೆ ಯಾವ ರೀತಿ ಈ ಚಿಕಿತ್ಸೆಗಳನ್ನು ನಾವು ಪಡೆದುಕೊಳ್ಬೋದು, ಯಾವ ರೋಗಗಳಿಗೆ? ಈಗ ಉದಾಹರಣೆಗೆ ನಾನು ಹೇಳಿದಾಗೆ, ಈಗ ನರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾದರೆ, ನ್ಯೂರಾಲಜಿಗೆ ಸಂಬಂಧಪಟ್ಟಂಥ ವಿಷಯಗಳಾದರೆ, ಈಗ ಫಾರ್ ಎಕ್ಸಾಂಪಲ್ ಪಕ್ಷವಾತ ಅಂತ ಹೇಳ್ತೇವೆ, ಪಕ್ಷಾಘಾತ ಅಂದರೆ ಪ್ಯಾರಾಲಿಸಿಸ್. ಪ್ಯಾರಾಲಿಸಿಸ್ಗೆ ನಾವು ಆಯುರ್ವೇದದಲ್ಲಿ ಧಾರೆ ಮಾಡ್ತೇವೆ, ಅಂದರೆ ಪಂಚಕರ್ಮವಾಗಿ ನಾವು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ಗಳನ್ನು ಮಾಡ್ತೇವೆ. ಉದಾಹರಣೆಗೆ ಧಾರೆ, ಇಡೀ ಬಾಡಿಗೆ ಕಷಾಯವನ್ನು ಹಾಕಿ ಧಾರೆ ಮಾಡುವಂಥದ್ದು ಒಂದು. ಎರಡನೇದು ಲೇಪ ಹಾಕ್ತೇವೆ. ತುಂಬ ಬಗೆಯ ಗಿಡಮೂಲಿಕೆಗಳ ಬೇರುಗಳನ್ನು ಒಟ್ಟು ಮಾಡಿ ಅದರದೊಂದು ಪೇಸ್ಟಿನಾಗಿ ಮಾಡಿ ಲೇಪ ಹಾಕ್ತೇವೆ. ಇದು ಪೇಷಂಟ್ನ ಒಂದು ಕಂಡೀಷನಲ್ಲಿ. ಮುಂದೆ ಅವರ ಆ ದೋಷಗಳಿಗೆ, ಅಂದರೆ ವಾತ, ಪಿತ್ತ, ಕಫ, ನಾವು ಆಯುರ್ವೇದದಲ್ಲಿ ಮೂಲತಃ ಇದನ್ನು ನೋಡಿಯೇ ನಾವು ಚಿಕಿತ್ಸೆ ಮಾಡುವಂಥದ್ದು. ಹಾಗೆ ಆ 3 ದೋಷಗಳಿಗೆ ಸಂಬಂಧಪಟ್ಟಂಥ ವಾತ ರೋಗಗಳಿಗೆ ಆಯಾ ದೋಷಕ್ಕೆ ಸಂಬಂಧವಾಗಿ ನಾವು ಅದಕ್ಕೆ ಚಿಕಿತ್ಸೆ ಮಾಡ್ತೇವೆ. ಇನ್ನೊಂದು, ಈಗ ಜಾಯಿಂಟ್ ಪೇನ್ಸ್, ಸಂಧಿವಾತ ಇರಲಿ, ರಕ್ತವಾತ ಇರಲಿ, ಈ ಪೇಷಂಟ್ಗಳಿಗೆ ಯಾವ ರೀತಿಯಲ್ಲಿ ನೋವು ಬರ್ತದೆ, ಯಾವ ಸಂಧಿ ಅದರಲ್ಲಿ ಇನ್ವಾಲ್ವ್ ಆಗಿದೆ, ಅದನ್ನು ನೋಡಿ ನಾವು ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು. ಉದಾಹರಣೆಗೆ ಅಲ್ಲಿಗೆ ಲೇಪ ಹಾಕುವುದು. ಈಗ ಸಂಧಿವಾತದಲ್ಲಿ ಜಾಯಿಂಟ್ಗಳಲ್ಲಿ ಊತ ಬರ್ತದೆ. ಒಂದು 2 ರಿಂದ 3 ದಿವಸ ಲೇಪ ಹಾಕಿ ಕಷಾಯಧಾರ ಮಾಡಿದ ನಂತರ ಆ ಪೇಷಂಟ್ಗಳಿಗೆ ನಾವು ಬಸ್ತಿ ಚಿಕಿತ್ಸೆ ಕೊಡ್ತೇವೆ. ಬಸ್ತಿ ಅಂದರೆ ಈಗ ನೀವು ಪಂಚಕರ್ಮದಲ್ಲಿ ಹೇಳಿದಾಗ, ಬಸ್ತಿ ಅಂದರೆ ಈ 5 ಚಿಕಿತ್ಸೆಗಳಲ್ಲಿ ಒಂದು ಬಸ್ತಿ ಇರುವಂಥದ್ದು. ಅಂದರೆ ಮನುಷ್ಯನ ಬುಧದ್ವಾರದಿಂದ ಎಣ್ಣೆ ಅಥವಾ ಕಷಾಯವನ್ನು ಕೊಡುವಂಥದ್ದು. ಅದು ಕೊಟ್ಟಾಗ ಈ ಕಾಲಲ್ಲಿದ್ದಂಥ ಊತ ಕಮ್ಮಿ ಆಗ್ತದೆ, ನೋವು ಕಮ್ಮಿ ಆಗ್ತದೆ, ಸ್ಟೆಬಿಲಿಟಿ ಜಾಸ್ತಿ ಆಗ್ತದೆ, ಪೇಷಂಟಿಗೆ ನಡೆದಾಡಲಿಕ್ಕೆ ಸುಲಭ ಆಗ್ತದೆ. ಡಾಕ್ಟರ್, ಈ ಚಿಕಿತ್ಸೆಯನ್ನು ಒಬ್ಬ ರೋಗಿ ಪಡೆದುಕೊಳ್ಬೇಕಾದ್ರೆ ಇನ್ನು ಎಷ್ಟು ಅವಧಿ ತಾಗಬಹುದು? ಅಂದರೆ ಅವನು ಚಿಕಿತ್ಸೆಯನ್ನು ಇಲ್ಲೇ ಬಂದು ಪಡೆದುಕೊಳ್ಬೇಕಾ, ಅಲ್ಲ ಅದನ್ನು ಅವನು ಮನೆಯಲ್ಲೇ ಕೂತು, ಅಂದರೆ ಮನೆಯಲ್ಲೇ ಆ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದಾ, ಅಲ್ಲ ಇಲ್ಲೇ ಬಂದು ಅದಕ್ಕೆ ಚಿಕಿತ್ಸೆ ನೇರವಾಗಿ ಪಡೆದುಕೊಳ್ಬೇಕಾಗ್ತದೆ? ಸೂಕ್ತವಾದ ಪ್ರಶ್ನೆ ಕೇಳಿದ್ದೀರಿ. ಈಗ
ಆಯಾ ರೋಗಕ್ಕೆ ಸಂಬಂಧಪಟ್ಟಾಗಿ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಈಗ ಆಯುರ್ವೇದದಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಎಲ್ಲ ವ್ಯಾಧಿಗಳಿಗೆ ಬರೀ ಔಷಧಿ ಕೊಟ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ರೋಗಗಳಿಗೆ ಶೋಧನೆ ಚಿಕಿತ್ಸೆ ಮಾಡಬೇಕಾಗ್ತದೆ. ಶೋಧನ ಅಂದರೆ ಪಂಚಕರ್ಮ ಚಿಕಿತ್ಸೆ ಮಾಡುವಂಥದ್ದು. ಈಗ ಕಫಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ನಾವು ವಮನ ಮಾಡಿ ಅಂದರೆ ವಾಂತಿ ಮಾಡಿಸ್ತೇವೆ ಪೇಷಂಟಿಗೆ. ಪಿತ್ತಕ್ಕೆ ಸಂಬಂಧಪಟ್ಟದ್ದು ವಿರೇಚನ ಮಾಡಿಸ್ತೇವೆ. ವಿರೇಚನ ಅಂದರೆ ಮೋಷನ್ ಹೋಗಲಿಕ್ಕೆ ಮೆಡಿಸಿನ್ ಕೊಡ್ತೇವೆ. ಚರ್ಮ ರೋಗಗಳಿಗೆ ಸಹ ಅದೇ ವಿರೇಚನ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ. ಹಾಗೆ ವಾತ ರೋಗಗಳಿಗೆ ಅಂದರೆ ನೋವು ಪ್ರಧಾನವಾಗಿ ಅಥವಾ ಪೇಷಂಟಿನ ಚಲನೆ ನಡಿಲಿಕ್ಕೆ ಕಷ್ಟ ಆಗುವಂಥದ್ದು ಅಂಥ ಎಲ್ಲ ರೋಗಗಳಿಗೆ ಬಸ್ತಿ ಚಿಕಿತ್ಸೆಯನ್ನು ಮಾಡ್ತೇವೆ. ಹೀಗೆ ಹೇಳಿದ ಎಲ್ಲ ಟ್ರೀಟ್ಮೆಂಟ್ಗಳು ನಿಂತುಕೊಂಡು ಮಾಡಬೇಕಾಗ್ತದೆ. ಆಸ್ಪತ್ರೆಯಲ್ಲಿ ನಿಂತು ಮಾಡಿದರೆ ಮಾತ್ರ ಪೇಷಂಟಿಗೆ ಅದರದ್ದು ಬೆನಿಫಿಟ್ ಸಿಗ್ತದೆ. ಒಂದು ಎಷ್ಟು ಅವಧಿಯವರೆಗೆ ಅವ್ರು ನಿಲ್ಲಬೇಕಾಗ್ತದೆ ಸರ್? ಕೆಲವು ರೋಗಗಳಿಗೆ ಈಗ ಉದಾಹರಣೆಗೆ ಈಗ ಸಂಧಿವಾತ, ಆಮವಾತ, ಚರ್ಮ ಸಂಬಂಧಪಟ್ಟ ಕಾಯಿಲೆಗಳಿಗೆ 8 ರಿಂದ 10 ದಿವಸ ಬೇಕಾಗ್ತದೆ. ಹಾಗೆ ಪಕ್ಷಾಘಾತ ಅಂದರೆ ನಾನು ಆಗಲೇ ಹೇಳಿದಾಗೆ ಪ್ಯಾರಲಿಸಿಸ್ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ. ಕೆಲವೊಮ್ಮೆ ದೇಹದ ಅರ್ಧ ಭಾಗ ಇಲ್ಲ ದೇಹದ ಕೆಳಗಿನ ಅರ್ಧ ಭಾಗ, ಕೇವಲ ಒಂದು ಕಾಲು ಮಾತ್ರ, ಆ ರೀತಿ ಬರುವಂಥದ್ದು ಇದೆ. ಮುಖದಲ್ಲಿ ಒಂದು ಭಾಗ ಎಫೆಕ್ಟ್ ಆಗುವಂಥದ್ದು ಅರ್ಧಿತ ಅಂತ ಹೇಳ್ತೇವೆ. ಅದಕ್ಕೆಲ್ಲ ಸಾಮಾನ್ಯ 2 ರಿಂದ 3 ವಾರ ಬೇಕಾಗ್ತದೆ. ಅರ್ಧಿತ ಅಂದರೆ ಡಾಕ್ಟರ್? ಅರ್ಧಿತ ಅಂದರೆ ಫೇಶಿಯಲ್ ಪಾಲ್ಸಿ ಅಂತ ಹೇಳ್ತೇವೆ, ಬೆಲ್ಸ್ ಪಾಲ್ಸಿ ಅಂತ ಹೇಳ್ತಾರೆ. ಮುಖದ ನರ ಎಫೆಕ್ಟ್ ಆಗಿ ಒಂದು ಭಾಗ ಮುಖ ಒಂದು ಸೈಡಿಗೆ ಟ್ವಿಸ್ಟ್ ಆಗಿರುವಂಥದ್ದು, ಒಂದು ಸೈಡಿಗೆ ಕಣ್ಣಿಗೆ ಬಲಹೀನತೆ ಆಗುವಂಥದ್ದು ಫೇಶಿಯಲ್ ಪಾಲ್ಸಿ ಅಂತ ಹೇಳ್ತಾರೆ. ಅಂಥ ರೋಗಗಳಿಗೆ ಸಹ ನಾವು ಸಾಮಾನ್ಯ 10 ರಿಂದ 15 ದಿವಸ ನಿಂತು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ತೇವೆ. ಅದರ ಜೊತೆಗೆ ಪೇಷಂಟಿಗೆ ಪಥ್ಯದ ಆಹಾರ ಎಲ್ಲ ಕೊಡುವಾಗ ಸ್ವಲ್ಪ ರಿಕವರಿ ಬೇಗ ಆಗ್ತದೆ. ಅಲ್ಲ ಸರ್, ಇದು ಈ ಕಾಯ ಚಿಕಿತ್ಸೆಯಲ್ಲಿ ಆರೋಗ್ಯ ಪದ್ಧತಿ ಎಷ್ಟು ಮುಖ್ಯ ಆಗ್ತದೆ? ಅಂದರೆ ಆಯುರ್ವೇದಿಕ್ ಅಂದರೆ ಪಥ್ಯ ಎಷ್ಟು ಮುಖ್ಯ ಆಗ್ತದೆ ಈ ಒಂದು ಚಿಕಿತ್ಸೆಗೆ? ಆಯುರ್ವೇದದಲ್ಲಿ ಹೇಳಿದ್ದು ಹಾಗೆ ಈಗ ಯಾವುದೇ ರೋಗಕ್ಕೆ ಪಥ್ಯ ಇಲ್ಲದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಪಥ್ಯಂ ಪಥೋ ಅನಪೇತಂ ಯದ್ಯಚ್ಛಯುಕ್ತಂ ಮನಸಃ ಪ್ರಿಯಂ ಅಂದರೆ ಒಬ್ಬ ಪಥ್ಯ ಇದ್ದರೆ ಮಾತ್ರ ಅವನಿಗೆ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಒಂದು ರೋಗ ಕಂಟ್ರೋಲಿಗೆ ಬರಬೇಕಾದ್ರೆ ಸಾಮಾನ್ಯ ಅದಕ್ಕೆ 60 ರಿಂದ 70% ಪಥ್ಯದಿಂದಲೇ ಗುಣ ಆಗಬೇಕು. ಔಷಧಿಯ ಪ್ರಮಾಣ ಕಡಿಮೆ, ಚಿಕಿತ್ಸೆಯ ಪ್ರಮಾಣ ಕಡಿಮೆ. ಪಥ್ಯ ಯಾರು ಪಾಲನೆ ಮಾಡ್ತಾರೋ ಅವರಿಗೆ ಔಷಧಿ ಕೊಡುವ ಅಗತ್ಯ ಇರುವುದಿಲ್ಲ. ಹೀಗೆ ಯಾವುದೇ ರೋಗ, ಅದು ಸಾಮಾನ್ಯ ಜ್ವರದಿಂದ ಹಿಡಿದು ಪಕ್ಷಾಘಾತ ಅಂದರೆ ಒಂದು ಸೈಡ್ ಎಫೆಕ್ಟ್ ಆಗುವವರೆಗೂ ಎಲ್ಲ ರೋಗಗಳಿಗೂ ಪಥ್ಯ ಬೇಕೇ ಬೇಕು. ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಲಿದ್ದಾಗೆ ಪಥ್ಯ ಇಲ್ಲದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಪಥ್ಯ ನಮ್ಮ ಚಿಕಿತ್ಸೆಯ ಪ್ರಧಾನವಾದ ಅಂಗ. ಡಾಕ್ಟರ್, ಈಗಿನ ಆರೋಗ್ಯ ಶೈಲಿಯಲ್ಲಿ ಬರುವಂತಹ ಕಾಯಿಲೆಗಳನ್ನು ಯಾವ ರೀತಿ ಆಯುರ್ವೇದಿಕ್ ವಿಧಾನದಲ್ಲಿ ಯಾವ ರೀತಿ ಅದನ್ನು ಗುಣಪಡಿಸಬಹುದು? ಈಗಿನ ಕಾಲಘಟ್ಟದಲ್ಲಿ ಈಗ ಉದಾಹರಣೆಗೆ ನೀವು ಹೇಳೋದಾದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಜೀವನ ಶೈಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಅದರಲ್ಲಿ ಪ್ರಧಾನವಾಗಿ ಬರುವಂಥದ್ದು ಹೈಪರ್ ಟೆನ್ಷನ್ ಅಂದರೆ ಪ್ರೆಷರ್, BP, ಎಲ್ಲ ಮನೆಯಲ್ಲಿರುವಂಥ ಕಾಯಿಲೆ. ಇನ್ನೊಂದು ಬ್ಲಡ್ ಶುಗರ್ ಅಂದರೆ ಡಯಾಬಿಟಿಸ್. ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಎಲ್ರಿಗಿರುವಂಥ ಸಮಸ್ಯೆ. ಇದಕ್ಕೆ ಆಯುರ್ವೇದದಲ್ಲಿ ಏನು ಪರಿಹಾರಪ್ಪ ಅಂತ ಸಾಮಾನ್ಯ ಎಲ್ಲರೂ ಕೇಳ್ತಾರೆ. ಜೀವನ ಶೈಲಿಯನ್ನೇ ಬದಲಾಯಿಸಬೇಕು. ಅಲ್ಲಿಂದಲೇ ಅದನ್ನು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಟ್ರೀಟ್ಮೆಂಟ್ ಅಂದರೆ ಬರೀ ಮಾತ್ರೆ ಕೊಟ್ಟು ಚಿಕಿತ್ಸೆ ಅಲ್ಲ, ಅವರ ಜೀವನ ಶೈಲಿಯನ್ನು ಬದಲಾಯಿಸಬೇಕಾಗ್ತದೆ. ಆಯುರ್ವೇದ ರೀತಿಯಲ್ಲಿ ಅವರಿಗೆ ಬದುಕಲಿಕ್ಕೆ ಕಲಿಸ್ತೇವೆ ನಾವು. ಅಂದರೆ ಆಯುರ್ವೇದ ಪ್ರಧಾನತಃ ಒಂದು ಜೀವನ ಪದ್ಧತಿ, ಒಂದು ಬರೀ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಮಾತ್ರ ಅಲ್ಲ, ಹೇಗೆ ಒಬ್ಬ ವ್ಯಕ್ತಿ ಜೀವಿಸಬೇಕು ಅದು ಆಯುರ್ವೇದ ಹೇಳಿಕೊಡ್ತದೆ. ಹಾಗೆ ಅವರ ಜೀವನ ಶೈಲಿ ಬದಲಾದಾಗ, ಉದಾಹರಣೆಗೆ ಈಗ ಬೆಳಿಗ್ಗೆ ಬೇಗ ಏಳುವಂಥದ್ದು, ಆನಂತರ ಈ ಋತುಗಳಿಗೆ ಅನುಸಾರವಾಗಿ ಶೋಧನ ಮಾಡುವಂಥದ್ದು. ಈಗ ಉದಾಹರಣೆಗೆ ಈಗ ಶರದ್ ಋತು, ಈಗ ವಿರೇಚನ ಮಾಡಬೇಕಾಗಿತ್ತು, ಆಯಾ ಋತುಗಳಲ್ಲಿ ಆ ಚಿಕಿತ್ಸೆ ಮಾಡಿ ಆ ಪೇಷಂಟಿಗೆ ರೋಗ ತಡೆಗಟ್ಟುವಿಕೆ, ಇದು ಆಯುರ್ವೇದದ ಮೂಲ ಉದ್ದೇಶ. ಅದು ಮಾಡಿದ್ರಿಂದ ಮಾತ್ರ ಪೇಷಂಟಿಗೆ ಲೈಫ್ ಸ್ಟೈಲ್ ಡಿಸೀಸನ್ನು ಬರುವುದನ್ನು ಕಮ್ಮಿ ಮಾಡಲಿಕ್ಕಾಗ್ತದೆ. ಹಾಗೆ ಡಾಕ್ಟರ್, ಇನ್ನೊಂದು ಈ ಆಯುರ್ವೇದದಲ್ಲಿ ಬರುವಂತಹ ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು ಡಾಕ್ಟರ್? ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು? ಆಗಲೇ ನಾನು ಹೇಳಿದ್ದಾಗೆ ಪಂಚಕರ್ಮ ಅಂದರೆ 5 ಬಗೆಯ ಚಿಕಿತ್ಸೆಗಳು. ಪಂಚ ಅಂದರೆ 5 ಸಂಸ್ಕೃತದಲ್ಲಿ, ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟ್. 5 ಬಗೆಯ ಚಿಕಿತ್ಸೆಗಳು. ಈ 5 ಬಗೆಯ ಚಿಕಿತ್ಸೆ ಒಂದೇ ಪೇಷಂಟಿಗೆ ಕೊಡುವಂಥದ್ದಲ್ಲ, ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ಉದಾಹರಣೆಗೆ ಕಫದ ತೊಂದರೆಗಳಿಗೆ ಅಂದರೆ ಬಾವು ಶೀರ್ಷಗತ ಅಂದರೆ
ತಲೆ ಮತ್ತು ಭುಜದ ಮೇಲಿರುವ ವ್ಯಾಧಿಗಳಿಗೆ ನಸ್ಯ ಚಿಕಿತ್ಸೆ ಮಾಡ್ತೇವೆ. ಅಂದರೆ ಮೂಗಿಗೆ ಎಣ್ಣೆ ಹಾಕುವಂಥದ್ದು. ಕೇಳಲಿಕ್ಕೆ ಸುಲಭ ಅಂತ ಅನಿಸ್ಬೋದು, ಆದರೆ ಅದರಲ್ಲಿ ಅದರದೇ ಆದ ವಿಧಾನ ಉಂಟು. 8 ದಿವಸ, 15 ದಿವಸ, 30 ದಿವಸ ಮಾಡುವಂಥದ್ದು. ಆಗಲೇ ನಾನೀಗ ಇದು ಬೆಲ್ಸ್ ಪಾಲ್ಸಿ ಬಗ್ಗೆ ಹೇಳಿದ್ದೆ. ಆ ವ್ಯಾಧಿಯಲ್ಲಿ ಸಾಮಾನ್ಯ ಒಂದು 2 ವಾರ ನಾವು ಪೇಷಂಟನ್ನು ನಿಲ್ಲಿಸಿ ನಸ್ಯ ಚಿಕಿತ್ಸೆ ಮಾಡ್ತೇವೆ. ಕೆಲವು ವ್ಯಾಧಿಗಳಲ್ಲಿ ನಸ್ಯ ಎಣ್ಣೆ ಇಲ್ಲದೆ ಮಾಡ್ತೇವೆ, ಹುಡಿಯಿಂದ ನಸ್ಯ ಮಾಡುವಂಥದ್ದು, ಅದಕ್ಕೆ ಪ್ರಥಮನ ನಸ್ಯ ಅಂತ ಹೇಳ್ತೇವೆ. ಆ ರೀತಿಯೂ ಮಾಡ್ತೇವೆ. ಒಂದು ನಸ್ಯ. ಎರಡನೇದು ವಮನ. ವಮನ ಅಂದರೆ ವಾಂತಿ ಮಾಡಿಸುವಂಥದ್ದು. ಕಫಕ್ಕೆ ಸಂಬಂಧಪಟ್ಟಂಥ ರೋಗಗಳಿಗೆ ವಮನ ಮಾಡಿಸಿ, ಅಂದರೆ ವಾಂತಿ ಮಾಡಿಸಿ ಕಫವನ್ನು ಹೊರಗೆ ಹಾಕುವಂಥದ್ದು. ಮೂರನೇದು ವಿರೇಚನ. ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ಕೆಲವು ಈಗ ಬೊಜ್ಜು ಅಂತಂಥ ಕೆಲವು ಲೈಫ್ ಸ್ಟೈಲ್ ಕಂಡೀಷನ್ಗಳಿಗೂ ವಿರೇಚನ ಮಾಡ್ತೇವೆ. ವಿರೇಚನ ಮಾಡಿದ್ರಿಂದ ದೇಹದಲ್ಲಿದ್ದ ಹೆಚ್ಚಿನ ಪಿತ್ತದ ಅಂಶ ಏನಿದೆಯೋ ಅದೆಲ್ಲ ಹೊರಗೆ ಹೋಗ್ತದೆ. ಮೋಷನ್ ಸಾಧಾರಣ ಒಂದು 15-20 ಸರ್ತಿ ಹೋಗಿ ಹೊಟ್ಟೆ ಕ್ಲೀನ್ ಆಗ್ತದೆ. ಇದು ವಿರೇಚನ ಮಾಡುವಂಥ ಉದ್ದೇಶ. 4ನೇದು ಮತ್ತು 5ನೇದು ಬಸ್ತಿ. ಬಸ್ತಿಯಲ್ಲಿ 2 ವಿಧವಾದ ಬಸ್ತಿ. ಒಂದು ಕಷಾಯ ಬಸ್ತಿ, ಇನ್ನೊಂದು ಅನುವಾಸನ ಬಸ್ತಿ ಅಂತ. ಕಷಾಯ ಬಸ್ತಿ ಅಂದರೆ ಪೇಷಂಟಿಗೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ಕಷಾಯ ಹಿಂದೆ ಮೋಷನ್ ಹೋಗೋ ದ್ವಾರದಿಂದ ಕೊಡ್ತೇವೆ. ಸಾಮಾನ್ಯ ಒಂದು 1/2 ಲೀಟ್ರಷ್ಟು ಇರ್ತದೆ. ಮರುದಿವಸ ಪೇಷಂಟಿಗೆ ಅನುವಾಸನ ಬಸ್ತಿ. ಅನುವಾಸನ ಬಸ್ತಿ ಅಂದರೆ ಎಣ್ಣೆ ಕೊಡುವಂಥದ್ದು. ಸಾಮಾನ್ಯ ಇದು ಎಲ್ಲ ನೋವು ಅಥವಾ ಚಲನಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಅಂದರೆ ವಾತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಈ ಚಿಕಿತ್ಸೆಯನ್ನು ಮಾಡ್ತೇವೆ. 5ನೇದು ರಕ್ತ ಮೋಕ್ಷಣ ಅಂತ. ಅಂದರೆ ಈಗ ಚರ್ಮ ವ್ಯಾಧಿಗಳು, ಉದಾಹರಣೆಗೆ ಸೋರಿಯಾಸಿಸ್ ಅಥವಾ ತುಂಬ ಹಳೆತಾಗಿರುವಂಥ ಎಕ್ಸಿಮಗಳು, ಅದಕ್ಕೆಲ್ಲ ಸಿರಾವೆದ ಅಂತ ಮಾಡ್ತೇವೆ. ಅಥವಾ ಜಲೋಕಾವಚರಣ. ಜಲೋಕ ಅಂದರೆ ಲೀಚ್ ಥೆರಪಿ. ಇದನ್ನು ಮಾಡಿದಾಗ ಆ ಭಾಗದಲ್ಲಿದ್ದಂಥ ರಕ್ತದೃಷ್ಟಿ ಏನಿದೆಯೋ ಅದು ಕಮ್ಮಿ ಆಗ್ತದೆ. ಹಾಗೆ ಇದು 5 ಪಂಚಕರ್ಮ ಚಿಕಿತ್ಸೆ. ಡಾಕ್ಟರ್, ಲೀಚ್ ಥೆರಪಿ ಹೇಳಿದ್ರೆ ಅದು ಲೀಚ್ ಅನ್ನೋ ಹೌದು, ಹುಳ ಒಂದು ಲೀಚ್. ಹೌದು, ನೀವು ಅದನ್ನು ಇದು ಈ ಔಷಧಿ ಪದ್ಧತಿಯಲ್ಲಿ ಬಳಕೆ ಮಾಡ್ತೇವೆ. ಸರಿ. ಅದು ಈಗ ನಾನು ನಿಮಗೆ ಹೇಳಿದಾಗೆ ಎಕ್ಸಿಮಾ ಅಂತ ಕಾಯಿಲೆಗಳು, ಅಂದರೆ ಒಂದು ಭಾಗದಲ್ಲಿ ನಿಮಗೆ ಆ ಚರ್ಮ ಡ್ರೈ ಆಗಿ ಕಾಣುವಂಥದ್ದು ಅಥವಾ ಅಲ್ಲಿಂದ ಹೆಚ್ಚು ಸೋರುವಿಕೆ ಇರುವಂಥದ್ದು, ಆ ಭಾಗದಲ್ಲಿ ಲೀಚ್ ಹಾಕಿದರೆ ಅಲ್ಲಿದ್ದಂತಹ ದುಷ್ಟ ರಕ್ತ ಏನಿದೆಯೋ ಅದು ಆ ಟಾಕ್ಸಿನ್ಸನ್ನು ಹೊರಗೆ ಹಾಕ್ತದೆ. ಒಂದು ಪೇಷಂಟಿಗೆ ಉದಾಹರಣೆಗೆ ಈಗ ಒಂದು ಸೋರಿಯಾಟಿಕ್ ಲೀಷನ್ ಇರ್ಬೋದು, ಅಲ್ಲಿ ಸಾಮಾನ್ಯ 1 ಹಾಕ್ತೇವೆ, 2 ಆಗ್ಬೋದು, 4 ಹಾಕ್ಬೋದು. ಅದು ಆ ಕಂಡೀಷನಿಗೆ ಅನುಗುಣವಾಗಿ ನಾವು ಹಾಕುವಂಥದ್ದು. ಆ ಜೀವಿನ ನೀವು ಇಲ್ಲಿ ಇದು ಹೌದು 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 ಆ ಲೀಚನ ನಾವು ಹೌದು ಇದೆ, ನಮ್ಮಲ್ಲಿದೆ. ಈ ಚಿಕಿತ್ಸೆಯನ್ನು ಒಬ್ಬ ಆರೋಗ್ಯವಂತ ವ್ಯಕ್ತಿ ಕೂಡ ಮಾಡಿಕೊಡ್ಬೋದು. ಆದರೆ ಅಷ್ಟು ರಕ್ತದೃಷ್ಟಿ ಇದ್ದರೆ ಮಾತ್ರ, ಅಂದರೆ ರಕ್ತದಲ್ಲಿ ಕೆಲವು ಅಂಶಗಳಿದೆ, ಅದು ಇದ್ದರೆ ಮಾತ್ರ ಜಲೋಕಾವಚರಣ ಮಾಡಲಿಕ್ಕೆ. ಜಲೋಕ ಅಂದರೆ ಸಂಸ್ಕೃತದಲ್ಲಿ ಲೀಚ್. ಸೊ ಜಲೋಕ ಹಾಕಿ ರಕ್ತ ತೆಗೆಯುವಂಥದ್ದು. ರಕ್ತಕ್ಕೆ ದೃಷ್ಟಿ ಇದ್ದರೆ ಮಾತ್ರ, ಇಲ್ಲದಿದ್ರೆ ಅದನ್ನು ನಾವು ಮಾಡುವುದಿಲ್ಲ. ಉಳಿದ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡ್ಬೋದು. ಅಂದರೆ ಆ ಒಂದು ಚಿಕಿತ್ಸೆ ಬಿಟ್ಟು ಲೀಚ್ ಆ ಚಿಕಿತ್ಸೆ ಒಂದು ಬಿಟ್ಟು ಉಳಿದ 4 ಚಿಕಿತ್ಸೆಗಳನ್ನು ಕೂಡ ಮಾಡ್ಬೋದು. ಅದೇ 2 ಪದ್ಧತಿಗಳಿದೆ. ಪಂಚಕರ್ಮದಲ್ಲಿ ರಕ್ತಮೋಕ್ಷಣ ಸೇರಿಸಿದ್ದಾರೆ ಒಂದು ಪದ್ಧತಿಯಲ್ಲಿ, ಇನ್ನೊಂದರಲ್ಲಿ ರಕ್ತಮೋಕ್ಷಣ ಇಲ್ಲ. ಸ್ವಸ್ಥ ವ್ಯಕ್ತಿಗೂ ಅಂದರೆ ಹೆಲ್ದಿ ಇಂಡಿವಿಜುವಲ್ಗೆ ಸಹ ಅದನ್ನು ಮಾಡಬಹುದು. ಒಂದು ಮುಂಜಾಗ್ರತಾ ಕ್ರಮವಾಗಿ ಖಂಡಿತವಾಗಿ ಮಾಡ್ಬೋದು. ವಮನ ಮಾಡಿಸ್ಬೋದು, ವಿರೇಚನ ಮಾಡಿಸ್ಬೋದು, ಬಸ್ತಿಯೂ ಮಾಡಬಹುದು. ಈ ಚಿಕಿತ್ಸೆ ಒಂದು ಎಷ್ಟು ದಿವಸ ಬೇಕಾಗ್ತದೆ ಡಾಕ್ಟರ್? ಒಂದು ದಿವಸ ಸಾಮಾನ್ಯ 1 ದಿವಸದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸಾಮಾನ್ಯ 1 ವಾರದಷ್ಟು ಬೇಕಾಗ್ತದೆ. ಮತ್ತೆ ಅದರಲ್ಲಿ ಕೆಲವು ಶಾರ್ಟ್ಕಟ್ಗಳಿದೆ. ಫಾರ್ ಎಕ್ಸಾಂಪಲ್ ಸದ್ಯೋ ವಮನ, ಸದ್ಯೋ ವಿರೇಚನ ಅಂತ ಮಾಡಿದೆ. ಈಗ ಒಂದು ಅಸ್ತಮ ಪೇಷಂಟ್ಗೆ ತುಂಬ ಜಾಸ್ತಿ ಉಂಟು ಅದರ ಸಿಂಪ್ಟಮ್ಸ್, ಬ್ರೆತ್ಲೆಸ್ನೆಸ್ ಇರಲಿ, ಕೆಮ್ಮಿರಲಿ, ತುಂಬ ಜೋರಿದ್ರೆ ಆ ಪೇಷಂಟಿಗೆ ಸದ್ಯೋ ವಮನ ಅಂತ ಮಾಡ್ತೇವೆ. ಅಂದರೆ ಆಗಲೇ ಅವರಿಗೆ ಮದ್ದು ಕೊಟ್ಟು ಅವರಿಗೆ ವಾಂತಿ ಮಾಡಿಸುವಂಥದ್ದು. ಅದು 1 ದಿವಸದಲ್ಲಿ ಮಾಡಲಿಕ್ಕಾಗ್ತದೆ. ಹಾಗೆ ಕೆಲವು ಪಿತ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ಆ್ಯಸಿಡಿಟಿ, ಅಮ್ಲಪಿತ್ತ, ಈಗ ಹೆಚ್ಚಿನವರಿಗೆ ಈ ಒತ್ತಡ ಜಾಸ್ತಿಯಾಗಿ ಜೀವನ ಶೈಲಿಯಿಂದಾಗಿ ಬರುವಂಥ ಈ ಅಮ್ಲಪಿತ್ತದಲ್ಲಿ 1 ದಿವಸಕ್ಕೆ ವಿರೇಚನ ಮಾಡಿಸ್ತೇವೆ. ಅದಕ್ಕೆ ಸದ್ಯೋ ವಿರೇಚನ ಅಂತ ಹೇಳ್ತೇವೆ. ಅದು ಮಾಡ್ಬೋದು, 1 ದಿವಸದಲ್ಲಿ ಮಾಡಲಿಕ್ಕಾಗ್ತದೆ. ಇಲ್ಲ ಸಾಮಾನ್ಯ 1 ವಾರ, 15 ದಿವಸ, 1 ತಿಂಗಳಷ್ಟು ಬೇಕಾಗ್ತದೆ. ಹಾಗಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯವಾಗಿ ಬರುವಂತಹ ಎಲ್ಲ ಕಾಯಿಲೆಗಳಿಗೂ ಕೂಡ ಪಂಚಕರ್ಮ ಚಿಕಿತ್ಸೆಯಲ್ಲಿ ಪರಿಹಾರ ಸಿಗ್ತದೆ? ಖಂಡಿತವಾಗಿ ಸಿಗ್ತದೆ. ಇದು ಹೇಗೆ ಪಡ್ಕೊಳ್ಬಹುದು? ಅಂದರೆ ಇದರ ವೆಚ್ಚ ಯಾವ ರೀತಿಯಲ್ಲಿ ಬರ್ತದೆ? ವೆಚ್ಚ ಸಾಮಾನ್ಯ ಟ್ರೀಟ್ಮೆಂಟಿಗೆ ಒಂದು ಚಾರ್ಜಸ್ ಅಂತ ಇರ್ತದೆ, ಮತ್ತು ಔಷಧಿಗೆ ಸಂಬಂಧಪಟ್ಟಂಥ ಚಾರ್ಜಸ್ ಇರ್ತದೆ. ಅದು ಇಲ್ಲಿಯ ನಮ್ಮ ಎನಪಯದಲ್ಲಿ ನಾವು ಹೇಗೆ ಅಂತ ಹೇಳಿದರೆ ಪೇಷಂಟಿಗೆ ಭಾಳ ಕೈ ಅಟಕುವ ದರದಲ್ಲಿ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೇವೆ. ಸೊ ಪೇಷಂಟಿಗೆ ಅದೇನು ತುಂಬ
ಫೈನಾನ್ಷಿಯಲಿ ತುಂಬ ಭಾರ ಏನು ಬೀಳುವುದಿಲ್ಲ. ಮತ್ತು ಅವರವರ ರೋಗಕ್ಕೆ ಅನುಸಾರವಾಗಿ ಆ ಚಿಕಿತ್ಸೆಯಲ್ಲಿ ವ್ಯತ್ಯಾಸಗಳು ಇರ್ತದೆ. ಡಾಕ್ಟರ್, ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಸ್ಕಿನ್ನಿಗೆ ಸಂಬಂಧಪಟ್ಟಂತೆ ಸ್ಕಿನ್ ಟೆಕ್ಸ್ಚರ್ನ ಒಳ್ಳೇದು ಮಾಡುವಂಥದ್ದು, ಸ್ಕಿನ್ ಹೆಲ್ದಿ ಮಾಡುವಂತಹ ಯಾವುದಾದ್ರೂ ಒಂದು ಪರಿಹಾರ ಇದೆಯಾ? ಖಂಡಿತವಾಗಿದೆ. ಆಗಲೇ ಹೇಳಿದಾಗೆ ವಿರೇಚನ ನಾವು ಮಾಡಿಸ್ತೇವೆ. ಅಂದರೆ ಈಗ ಎಕ್ಸ್ಟರ್ನಲ್ಲಿ ನೀವು ಒಬ್ಬರಿಗೆ ಏನೋ ಹಚ್ಚಿ ಟೆಕ್ಸ್ಚರ್ ಚೇಂಜ್ ಆಗಬೇಕಂದ್ರೆ ಆಗೋದಿಲ್ಲ. ಟೆಕ್ಸ್ಚರ್ ಒಳಗಡೆಯಿಂದ ಚೇಂಜ್ ಆಗುತ್ತೆ. ಅಂದರೆ ಇವಾಗ ಮಾರುಕಟ್ಟೆಯಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಬಂದಿದ್ರೆ ಆ ಮೂಲಿಕೆದು ಈ ಮೂಲಿಕೆದು ಅದನ್ನ ನಾವು ಯಾವ ರೀತಿ ಬಳಸ್ಕೋಬಹುದು, ಅದರ ಬದಲು ಈ ಒಂದು ಚಿಕಿತ್ಸೆಯಲ್ಲಿ ನಾವು ಅದನ್ನು ಪಡ್ಕೊಳ್ಬಹುದಾ, ಉತ್ತಮ ಪಡಿಸಬಹುದಾ ಅಂತ? ಉದಾಹರಣೆಗೆ ಫಸ್ಟಿಗೆ ಶೋಧನ ಅಂದರೆ ನಿಮ್ಮ ಶರೀರದ ಒಳಗಿದ್ದಂಥ ಟಾಕ್ಸಿನ್ಸನ್ನು ಹೊರಗಾಕಬೇಕು. ಆಮೇಲೆ ಸೌಂದರ್ಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳನ್ನು ಮಾಡಲಿಕ್ಕಾಗ್ತದೆ. ಉದಾಹರಣೆಗೆ ಈಗ ಮುಖಲೇಪಗಳು, ತುಂಬ ಬಗೆಯ ಲೇಪಗಳು ಹಾಕ್ತಾರೆ ಮುಖದಲ್ಲಿ. ನೀವು ಫೇಸ್ ಪ್ಯಾಕ್ಸ್ ಅಂತ ಹೇಳ್ತೀರಿ, ಫೇಸ್ ಪ್ಯಾಕ್ ಹಾಕ್ತಾರೆ. ಈಗ ಕೆಲವರಿಗೆ ಈಗ ಡಾರ್ಕ್ ಸರ್ಕಲ್ಸ್ ಇರಲಿ ಅಥವಾ ಮೊಡವೆಗಳಿರಲಿ, ಅದಕ್ಕೆಲ್ಲ ಈ ಜಲೋಕಾವಚರಣ ಮಾಡ್ತೇವೆ, ಅಂದರೆ ಲೀಚ್ ಥೆರಪಿಯನ್ನು ಮಾಡ್ತೇವೆ. ಅದು ಸೌಂದರ್ಯವರ್ಧಕವಾಗಿ ಕೂಡ ಲೀಚನ್ನು ಖಂಡಿತವಾಗಿ ಮಾಡಲಿಕ್ಕಾಗ್ತದೆ. ಖಂಡಿತವಾಗಿ ಅಲ್ಲ ಪಿಂಪಲ್ಸ್ ಆಯುರ್ವೇದದಲ್ಲಿ ಯೌವನ ಪಿಡಕ ಅಂತ ಹೇಳಿದ್ದಾರೆ. ಈ ಯೌವನ ಪಿಡಕಗಳಿಗೆ ಮೇನ್ ಚಿಕಿತ್ಸೆ ಇರುವುದೇ ಜಲೋಕಾವಚರಣ, ಅಂದರೆ ನೀವು ಅಲ್ಲಿ ಲೀಚ್ ಥೆರಪಿಯನ್ನು ಮಾಡಿ ತೆಗೆಯುವಂಥದ್ದು. ಆಮೇಲೆ ಅಲ್ಲಿ ಈಗ ಲೀಚ್ ಥೆರಪಿ ಮಾಡಿದ ಜಾಗೆ ಮೇಲೆ ತುಂಬ ಬಗೆಯ ಲೇಪಗಳು ಹಾಕ್ತೇವೆ. ಅದರಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಕುಂಕುಮಾದಿ ಲೇಪ, ನೀವು ಕೇಳಿರ್ಬೋದು. ಬೇರೆ ಬೇರೆ ತೈಲಗಳು, ಆ ತೈಲಗಳನ್ನು ಹಚ್ಚಿ ಲೇಪ ಮಾಡುವಂಥದ್ದು. ಅದು ಕೆಲವು ತೈಲ ಹಾಕಿ ಲೇಪ ಮಾಡ್ತೇವೆ, ಕೆಲವು ತೈಲ ಇಲ್ಲದೆ ಲೇಪಗಳು ಮಾಡ್ತೇವೆ. ರೋಸ್ ವಾಟರ್ ಹಾಕಿ ಲೇಪಗಳು ಮಾಡ್ತಾರೆ. ಅದು ಈಗ ಬಾಕಿ ಕಡೆಯಲ್ಲಿ ಕಾಸ್ಮೆಟಾಲಜಿಯಲ್ಲಿ ಹೇಗಾಗಿತ್ತು ಅಂದರೆ ಅದೀಗ ಫೇಸ್ ಪ್ಯಾಕ್ಗಳಂತಾಗಿ ಬಂದಿದೆ. ನಿಜವಾಗಿ ಅದು ಆಯುರ್ವೇದ ಪದ್ಧತಿ, ಮುಖಲೇಪಗಳು ಹಾಕುವಂಥದ್ದು. ಆಮೇಲೆ ಬೇರೆ ಬೇರೆ ರೀತಿಯ ತೈಲಗಳು, ಉದಾಹರಣೆಗೆ ಕೇಸರ ಹಾಕಿದ ಎಣ್ಣೆ, ಚಂದನ ತೈಲ, ಇಂತೆಲ್ಲ ಹಾಕೋದ್ರಿಂದ ಸೌಂದರ್ಯವರ್ಧನೆಗೆ ತುಂಬ ರೀತಿಯಲ್ಲಿ ಸಹಕಾರ ಆಗ್ತದೆ. ಡಾಕ್ಟರ್, ಒಂದು ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಒಂದು ಉಪಯೋಗವಾಗುವಂತಹ ಒಂದು ಪ್ರಶ್ನೆ ಡಾಕ್ಟರ್. ಇವಾಗ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ದಿನಚರಿಯನ್ನು ಒಂದು ಯಾವ ರೀತಿ ಬೆಳಗಿನಿಂದ ಪ್ರಾರಂಭಿಸಿ ರಾತ್ರಿ ಮಲಗುವವರೆಗಿನ ಅವನು ಮಾಡಲೇಬೇಕಾದಂಥ ಒಂದು ಕೆಲವೊಂದು ಉಪಯುಕ್ತ ಆರೋಗ್ಯವಂತ ಅಭ್ಯಾಸಗಳು ಯಾವುದು ಡಾಕ್ಟರ್? ಖಂಡಿತ. ಆಯುರ್ವೇದದಲ್ಲಿ ಆಯುಷ್ಕಾಮಿಯ ಅಧ್ಯಾಯ ಅಂದರೆ ಅಷ್ಟಾಂಗ ಹೃದಯದಲ್ಲಿ ಆಯುಷ್ಕಾಮಿ ಅಂದರೆ ಯಾರಿಗೆ ಆಯುಷ್ಯನ ಬಗ್ಗೆ ಕಾಮನೆ ಉಂಟು, ಜೀವಿಸಲಿಕ್ಕೆ ಆಸೆ ಉಂಟು, ಅಂಥವ್ರು ಮಾಡಲೇಬೇಕಾದಂಥ ಕೆಲವು ಕ್ರಮಗಳು. ಉದಾಹರಣೆಗೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠಿ, ಬೆಳಿಗ್ಗೆ ಬೇಗ ಏಳುವಂಥದ್ದು. ಇದೇ ಈಗಿನ ಕಾಲದಲ್ಲಿ ಕಷ್ಟದ ವಿಷಯ ಒಂದು. ಎರಡನೇದು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಸಾಮಾನ್ಯ 2 ರಿಂದ 3 ಗ್ಲಾಸ್ ಬಿಸಿ ನೀರು ಕುಡಿಯುವಂಥದ್ದು. ಜೀರ್ಣೇ ನಿರೂಪಯನ್, ಅಂದರೆ ಒಬ್ಬನಿಗೆ ಜೀರ್ಣ ಆಗಿದೆಯಾ ಇಲ್ವಾ ಅಂತ ನೋಡಿ ಅವನು ನೀರು ಕುಡಿಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಹಾಗೆ ದಿನ ಬೆಳಿಗ್ಗೆದ್ದು ಅಭ್ಯಂಗ ಮಾಡೋದಾಗಲಿ, ಅಂದರೆ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದಾಗಲಿ, ಅಥವಾ ಟೈಮಿಗೆ ವೇಗೋತ್ಸರ್ಗಗಳಂದರೆ ಈಗ ಮೋಷನ್ ಇರಲಿ, ಯೂರಿನ್ ಇರಲಿ, ಆ ಸಮಯೋಚಿತವಾಗಿ ಆ ಟೈಮಿಗೆ ಅದನ್ನು ಪಾಸ್ ಮಾಡುವಂಥದ್ದು. ಯಾವುದೇ ವೇಗಗಳನ್ನು ತಡಿಲಿಕ್ಕಿಲ್ಲ. ಉದಾಹರಣೆಗೆ ಈಗ ಯೂರಿನ್ ಬರ್ತಾ ಉಂಟು, ಅದನ್ನು ಕಂಟ್ರೋಲ್ ಮಾಡಿ ಕೂತ್ಕೊಳ್ಳುವಂಥದ್ದು ವೇಗ ಧಾರಣೆ. ಅದೇ ರೀತಿ ಅದು ಬರೀ ಯೂರಿನ್ ಮಾತ್ರ ಅಂತಲ್ಲ, ಯೂರಿನ್ ಇರಲಿ, ಮೋಷನ್ ಇರಲಿ, ಆಕಳಿಕೆ ಇರಲಿ, ಎಲ್ಲ ವಿಷಯದಲ್ಲಿ ಅಂದರೆ 13 ಬಗೆಯ ವೇಗಗಳು ಆಯುರ್ವೇದದಲ್ಲಿ. ಈ ಯಾವುದೇ ವೇಗಗಳನ್ನು ನೀವು ಕಂಟ್ರೋಲ್ ಮಾಡಬಾರ್ದು. ಇದು ತುಂಬ ದೀರ್ಘ ಆಯುಷ್ಸಿಗೆ ಅದು ಸಹಾಯ ಮಾಡ್ತದೆ. ಮತ್ತು ಟೈಮಿಗೆ ಸರಿಯಾಗಿ ಸ್ನಾನ, ಭೋಜನದಲ್ಲಿ ಆಯುರ್ವೇದದಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ ಮಾತ್ರಾಶ್ರೀ ಅಂದರೆ ಕಂಟ್ರೋಲ್ ಆಗಿ ತಿನ್ನಬೇಕು. ಎಷ್ಟು ತಿನ್ನಬೇಕು? ನಮ್ಮ ಹೊಟ್ಟೆಯನ್ನು 3 ಭಾಗ ವಿಂಗಡಣೆ ಮಾಡಿದರೆ 3ರಲ್ಲಿ 2 ಭಾಗ ಮಾತ್ರ ತಿನ್ನುವಂಥದ್ದು, 1 ಭಾಗ ಕಾಲಿಡುವಂಥದ್ದು. ಆ 2ರಲ್ಲಿ ಸಹ 1 ಭಾಗ ಸಾಲಿಡ್ ಫುಡ್, ಇನ್ನೊಂದು ಭಾಗ ಲಿಕ್ವಿಡ್ ಫುಡ್, ಇನ್ನೊಂದು ಭಾಗ ಹೊಟ್ಟೆ ಖಾಲಿ. ಹಾಗೆ ಈಗಿನ ವ್ಯವಸ್ಥೆ ಹೇಗಾಗಿದೆ ಅಂತ ಹೇಳಿದರೆ, ನಾವು ಜೀವನದ ಶೈಲಿ ಎಷ್ಟು ಹಾಳಾಗಿದೆ ಅಂತ ಹೇಳಿದರೆ ನಾವು ತಿನ್ನೋದು ಜಾಸ್ತಿ ಆಗಿದೆ, ತಿನ್ನುವ ಟೈಮು ಜಾಸ್ತಿ ಆಗಿದೆ. ವೇದ ಕಾಲದಲ್ಲಿ ಆಯುರ್ವೇದದ ಟೈಮಲ್ಲಿರುವಂಥ ಆಹಾರ ಇದ್ದದ್ದು ದಿನಕ್ಕೆ 2 ಸಲ. ಈಗ ಹಾಗೆ ಅಲ್ಲ, ಮಿನಿಮಮ್ 4 ರಿಂದ 8 ಸರ್ತಿ ಆಗಾಗ ಫುಡ್ ತಿನ್ನುವವರು ಜಾಸ್ತಿ, ಜಂಕ್ ಫುಡ್ಗಳು ತಿನ್ನೋದು ಜಾಸ್ತಿ. ಮತ್ತೆ ಸಮಯ ತಪ್ಪಿ, ಅಂದರೆ ಈಗ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಅದು ಅಭ್ಯಾಸ ಇದ್ದವರು ಇದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು 12 ಗಂಟೆ 1 ಗಂಟೆ ರಾತ್ರಿ ಇದು ತಿಂತೇನೆ. ಅದು ಎಷ್ಟು ಸರಿ ಎಷ್ಟು ತಪ್ಪು? ಖಂಡಿತವಾಗಿ ತಪ್ಪೆ.
ನಮ್ಮ ದೇಹಕ್ಕೆ ಒಂದು ಸರ್ಕಾರ್ಡಿಯನ್ ರಿದಮ್ ಅಂತ ಇದೆ. ಆ ರಿದಮ್ಮಿಗೆ ಅನುಗುಣವಾಗಿ ನಮ್ಮ ದೇಹ ಇರುವಂಥದ್ದು. ನಾವು ನಮಗೆ ಬೇಕಾದ ಟೈಮಲ್ಲಿ ತಿನ್ನುವಂಥದ್ದು ಅಥವಾ ನಮಗೆ ಬೇಕಾದ ಟೈಮಲ್ಲಿ ನಿದ್ದೆ ಮಾಡುವಂಥದ್ದು, ಅದು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನಾನು ಆಗ ಹೇಳಿದಾಗ ಆಯುರ್ವೇದ ಪದ್ಧತಿ ಅಂದರೆ ಒಬ್ಬನ ಜೀವನ ಶೈಲಿಯನ್ನೇ ನಾವು ಬದಲಾಯಿಸುವಂಥದ್ದು. ಒಬ್ಬ ಸ್ವಸ್ಥವಾಗಿ ಜೀವಿಸಬೇಕಂತಾದರೆ ಆಯುರ್ವೇದ ರೀತಿಯಲ್ಲಿ ಅವ ಬದುಕ್ತಾನೆ. ಜೀವೇತೆ ಶರದಃ ಶತಂ, 100 ವರ್ಷ ಅವ ಬದುಕ್ತಾನೆ. ಹೌದು, ಅದೊಂದು ಮಾತು ಕೇಳಿದ್ದೇನೆ ಸರ್. ಆಯುರ್ವೇದ ಅಂದರೆ ಒಂದು ವ್ಯಕ್ತಿತ್ವದ ಒಂದು ಸಂಸ್ಕಾರ. ಅದೇ ರೀತಿ ಆ ಜೀವನ ದಿನಚರಿನ ಯಾವ ರೀತಿ ಪಾಲಿಸಬೇಕು, ಊಟದಲ್ಲಾಗಲಿ ನಿದ್ದೆಯಲ್ಲಾಗಲಿ ಪ್ರತಿಯೊಂದರಲ್ಲೂ ಆಯುರ್ವೇದ ಕಾಲು ಹುಷಾರಿಲ್ಲದಾಗ ಮಾತ್ರ ಅಲ್ಲ, ಆರೋಗ್ಯವಂತ ಜೀವನ ಶೈಲಿಯಲ್ಲೂ ಕೂಡ ಇನ್ನು ಮುಂದಕ್ಕೆ ಅನಾರೋಗ್ಯ ಬರದಂತೆ ಅದನ್ನು ನಾವು ತಡೆಗಟ್ಟಬೇಕು. ಆಯುರ್ವೇದದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ಸ್ವಸ್ಥ ವ್ಯಕ್ತಿಯ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು. ವಿಕಾರ ಪ್ರಶಮನ ಅಂದರೆ ರೋಗಿಯ ರೋಗವನ್ನು ತಡೆಗಟ್ಟುವಂಥದ್ದು ಅಥವಾ ರೋಗಕ್ಕೆ ಚಿಕಿತ್ಸೆ ಕೊಡುವಂಥದ್ದು. ಹಾಗೆ ಆಯುರ್ವೇದದಲ್ಲಿ ಪ್ರಧಾನವಾಗಿ ಸ್ವಸ್ಥನ ಸ್ವಾಸ್ಥ್ಯವನ್ನೇ ಕಾಪಾಡುವುದು ಹೇಳಿದ್ದಾರೆ, ಚಿಕಿತ್ಸೆ ಆಮೇಲೆ. ಹಾಗೆ ಆಯುರ್ವೇದ ಒಂದು ಜೀವನ ಶೈಲಿಯ ಒಂದು ವಿಧಾನ. ಆಯುರ್ವೇದ ಅಂದರೆ ಶಬ್ದದ ಅರ್ಥವೇ ಹಾಗೆ. ಆಯುಹು ವೇದಯತಿ ಇತಿ ಆಯುರ್ವೇದ ಅಂದರೆ ಯಾವ ವ್ಯಕ್ತಿಗೆ ಜೀವಿಸಲಿಕ್ಕೆ ಆಸೆ ಇದೆಯೋ ಅವ ಆಯುರ್ವೇದ ಕಲಿಬೇಕು. ಇದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯ ಒಂದು ಭಾಗ. ಎಲ್ಲರ ಜೀವನದಲ್ಲಿ ಇದೇ ಇರುತ್ತದ್ದು. ಸಮಸ್ಯೆ ಏನಾಗಿದೆ, ನಾವು ಅದಕ್ಕೆ ವಿಮುಖವಾಗಿ ನಾವು ಬದಲಾಗಿದ್ದೇವೆ. ಇವಾಗ ಅಂದರೆ ಒಂದು ರೋಗ ಬಂದರೆ ಅಲ್ಲ, ಏನೋ ಸಮಸ್ಯೆ ಬಂದರೆ ಅದು 1-2 ದಿವಸದಲ್ಲೇ ಕೆಲವು ತಕ್ಷಣವೇ ವಾಸಿ ಆಗಬೇಕು ಅನ್ನೋ ಮನೋಭಾವವೇ ಜಾಸ್ತಿ. ಅಂದರೆ ಈಗಿದು ಸ್ಟ್ರೆಸ್ ಶೆಡ್ಯೂಲ್ ಎಲ್ಲರದ್ದು ಕೂಡ ದಿನಚರಿ ಸ್ಟ್ರೆಸ್ ಆಗಿರ್ತದೆ. ಇಮಿಡಿಯೇಟ್ ಬೇಗ ಕೆಲಸಗಳು ಆಗಬೇಕಾಗ್ತದೆ. ಈ ಟೈಮಲ್ಲಿ ಏನಾದರೂ ಹುಷಾರು ತಪ್ಪಿದರೆ ಅದು 1 ಅವರಲ್ಲಿ ಹಾಫ್ ಆನ್ ಅವರಲ್ಲಿ ವಾಸಿ ಆಗಬೇಕು. ಸೊ ಅದಕ್ಕೆ ಜಾಸ್ತಿಯಾಗಿ ಹೋಗೋದೇ ಅಲೋಪತಿ ಕಡೆಗೆ. ಅಂದರೆ ಅಲ್ಲಿ ತಕ್ಷಣ ಗುಣ ಆಗ್ತದೆ ಅನ್ನೋ ಒಂದು ಜನರಿಗೆ ಇನ್ಸ್ಟೆಂಟ್ ಬೇಕು. ಇನ್ಸ್ಟೆಂಟ್ ಅಲ್ಲೇ ಹೌದು, 2 ಮಿನಿಟ್ಸ್ ಒಳಗೆ ಆಗಬೇಕು, ಮ್ಯಾಗಿಯಾಗಿ ಆಗಬೇಕು, ಇನ್ಸ್ಟೆಂಟ್ ಆಗಬೇಕು, ಆ ಥರ ಇಮಿಡಿಯೇಟ್ ಅದು ನಿಲ್ಲಬೇಕು. ಹಾಗೆ ಅದು ಬರೀ ಸಿಂಪ್ಟಮ್ಸ್ ಅನ್ನ ತಡೆಗಟ್ಟುವಂಥದ್ದಲ್ಲ ಆಯುರ್ವೇದ ಪದ್ಧತಿ. ಜೀವನವನ್ನೇ ಚೇಂಜ್ ಮಾಡಬೇಕು, ಪ್ರತಿಯೊಬ್ಬರಿಗೆ ಜೀವಿಸಲಿಕ್ಕೆ ಕಲಿಸಬೇಕು. ಇದು ಆಯುರ್ವೇದದ ಮೂಲ ಉದ್ದೇಶ. ಆಯುರ್ವೇದವು ಅಲೋಪತಿಗೆ ಎಗೇನ್ಸ್ಟ್ ಆಗಿಲ್ಲ, ಅಲೋಪತಿಗೆ ಪೂರಕವಾಗಿ ನಾವು ಖಂಡಿತವಾಗಿ ಅದನ್ನು ಮಾಡಲಿಕ್ಕಾಗ್ತದೆ. ಎಲ್ಲ ಪದ್ಧತಿಗಳು, ಚಿಕಿತ್ಸಾ ಪದ್ಧತಿಗಳು ಒಂದಕ್ಕೊಂದು ಪೂರಕವಾಗಿ ಇರುವಂಥದ್ದು, ಯಾವುದು ಒಂದಕ್ಕೊಂದು ವಿರೋಧಿಯಾಗಿಲ್ಲ. ಆದರೆ ಮಾತ್ರ ಈ ಥರ ಇದ್ದರೆ ಮಾತ್ರ ಒಬ್ಬರಿಗೆ ಎಲ್ಲ ಸಿಸ್ಟಮಿಂದ ಒಳ್ಳೆಯದನ್ನು ನಾವು ಕೊಟ್ಟು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಆಗ್ತದೆ. ಹಾಗೆ ಇನ್ನೊಂದು, ಇವಾಗ ಊಟದ ಅವಧಿಯಲ್ಲಿ ನಾವು ನೀರನ್ನು ಭೋಜನಕ್ಕಿಂತ ಅರ್ಧ ಗಂಟೆ ಮುಂಚೆ ಸೇವಿಸಬೇಕು, ಭೋಜನ ಆದ ನಂತರ ಅರ್ಧ ಗಂಟೆ ನಂತರ ಸೇವಿಸಬೇಕು ಅನ್ನೋ ಒಂದು ಮಾತಿದೆ. ಇದು ಸರಿಯಾದ ಕ್ರಮ ಹೇಗೆ ಅಂತ ತಿಳಿಸ್ಕೊಡ್ತೀರಾ? ಆಯುರ್ವೇದದ ಪದ್ಧತಿ ಪ್ರಕಾರ ಊಟ ಮಾಡುವ ಸಂದರ್ಭದಲ್ಲೇ ನೀರು ಕುಡಿಯುವಂಥ, ಹೇಗೆ ನೀವು ಗ್ರೈಂಡರಲ್ಲಿ ಮಸಾಲೆನ ರುಬ್ಬುವಾಗ ಹೇಗೆ ನೀರು ಹಾಕ್ತಿರೋ ಅದೇ ರೀತಿ ಆಯುರ್ವೇದದಲ್ಲಿ ಮುಹುರ್ವಾರಿ ಪಿಬೇತ್ ಅಬೂರಿ ಅಂದರೆ ಆಗಾಗ ನೀರು ಕುಡಿಬೇಕು. ಯಾವಾಗ ನನಗೆ ಬಾಯಾರಿಕೆ ಆಗಿದೆಯೋ ಅದು ನಾನು ಆಗ ಹೇಳಿದಾಗ ವೇಗ ಧಾರಣೆ, ಬಾಯಾರಿಕೆ ಎಂಬುದೊಂದು ವೇಗ. ನನಗೆ ಬಾಯಾರಿಕೆ ಆದಾಗ ನಾನು ನೀರು ಕುಡಿಬೇಕು. ಹಾಗೆ ಊಟ ಮಾಡುವ ಸಂದರ್ಭದಲ್ಲಿಯೂ ಸಹ ಅಷ್ಟೇ, ಬಾಯಾರಿಕೆ ಆಗ್ತಾ ಇದೆ, ತುಂಬ ಖಾರದ ತಿಂತಾ ಇದ್ದೀರಿ, ನೀರು ಆಗ ಕುಡಿಬೇಕು. ಊಟದ ಮುಂಚೆ ನೀರು ಕುಡಿಯೋದು ಆಯುರ್ವೇದದಲ್ಲಿ ನಿಷಿದ್ಧ, ಅಂದರೆ ಅರ್ಧ ಗಂಟೆ ಮುಂಚೆ ನಿಷಿದ್ಧ. ಯಾಕೆ ಅಂತ ಹೇಳಿದರೆ, ಈಗ ನಾನು ಹೇಳಿದಾಗೆ ಕಾಯ ಚಿಕಿತ್ಸೆ ಅಂದರೆ ಅಗ್ನಿಯ ಚಿಕಿತ್ಸೆ. ಅಗ್ನಿ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಹಸಿವು. ಖಾಲಿ ಹೊಟ್ಟೆಗೆ ನೀವು ಒಬ್ಬರಿಗೆ ನೀರು ಕುಡಿಸಿದರೆ ಏನಾಗ್ತದೆ, ಹಸಿವು ಕಮ್ಮಿ ಆಗ್ತದೆ. ಅಲ್ಲಿಂದ ರೋಗಗಳ ಪ್ರಾರಂಭ. ಮೊದಲನೆಯ ರೋಗ ಅಂತ ಇರುವುದೇ ಅಗ್ನಿಮಾಂದ್ಯ, ಅಂದರೆ ಹೊಟ್ಟೆಯಲ್ಲಿ ಹಸಿವಿಲ್ಲ. ಆ ಹಸಿವಿಲ್ಲದೆ ಇರುವುದರಿಂದ ಹಲವಾರು ರೋಗಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಜೀರ್ಣಕ್ಕೆ ಸಂಬಂಧಪಟ್ಟಂತಹ ರೋಗಗಳು. ಹಾಗೆ ಊಟಕ್ಕಿಂತ ಮುಂಚೆ ಆಯುರ್ವೇದದಲ್ಲಿ ನೀರು ಕುಡಿಲಿಕ್ಕೆ ಹೇಳಲಿಲ್ಲ. ಊಟ ಮಾಡ್ತಾ ನೀರು ಕುಡಿಬೇಕು. ನೀರು ಯಾವ ರೀತಿ ಇರಬೇಕಂತ ಹೇಳಿದರೆ ಅದು ಸಮಶೀತೋಷ್ಣ, ಆಚೆಯಿಂದ ತಂಪು ಇರಬಾರ್ದು, ಈಚೆಯಿಂದ ಬಿಸಿ ಇರಬಾರ್ದು. ಸಮಶೀತೋಷ್ಣ ಇದ್ದರೆ ಒಳ್ಳೆಯದು. ಬಿಸಿ ನೀರು ಕುಡಿಯುವಂಥ ಪದ್ಧತಿ ಯಾರಾದರೂ ಮಾಡಿದ್ದೇವೆ ಅಂದರೆ ಅದನ್ನು ಮುಂದುವರಿಬೋದು, ಅದು ಒಳ್ಳೆಯದೇ. ಧಾರೋಷ್ಣ ಇರಬೇಕಂದ್ರೆ ಲೈಟ್ ಬಿಸಿಯಾಗಿ ಇರುವಂಥದ್ದು, ವಾರ್ಮ್ ವಾಟರ್. ಈ ಮೂಲಕ ನಮ್ಮ ವೀಕ್ಷಕರಿಗೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ಜೀವನ ಶೈಲಿಯನ್ನು ಯಾವ ರೀತಿ ಹೆಚ್ಚಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಆದರೂ ಪಾಲಿಸಬಹುದಾದ ಯಾವುದಾದ್ರೂ ಕ್ರಮಗಳಲ್ಲಿ ತಿಳಿಸಿಕೊಡ್ತೀರಾ? ಒಂದು, ಆಯುರ್ವೇದದ ಪದ್ಧತಿಯಲ್ಲಿ ಬದುಕುವಂಥದ್ದು,
ದಿನಚರ್ಯ ಋತುಚರ್ಯವನ್ನು ಅಂದರೆ ಆ ದಿನಕ್ಕೆ ಅನುಗುಣವಾಗಿ ಬದುಕುವಂಥದ್ದು. ಋತುಚರ್ಯ ಅಂದರೆ ಆ ಋತುಗೆ ಸಂಬಂಧಪಟ್ಟದ್ದು. ಇವತ್ತಿನವರೆಗೆ ಶರದ್ ಋತು ಇದ್ದದ್ದು, ನಾಳೆಯಿಂದ ಹೇಮಂತ ಸ್ಟಾರ್ಟ್ ಆಗ್ತದೆ. ಈ ಹೇಮಂತ ಋತುವಲ್ಲಿ ಬೇರೆ ರೀತಿ ಚರ್ಯಗಳು ಹೇಳಿದ್ದಾರೆ. ಅಂದರೆ ಪ್ರತಿ ಸೀಸನ್ನಿಗೂ ಪ್ರತಿ ದಿವಸಕ್ಕೂ ಆಯುರ್ವೇದದಲ್ಲಿ ಚರ್ಯೆ ಹೇಳಿದ್ದಾರೆ. ಯಾವ ರೀತಿ ನಾವು ನಮ್ಮ ಜೀವನವನ್ನು ಮಾಡಬೇಕು ಅದನ್ನು ಪಾಲಿಸುವಂಥದ್ದು, ವೇಗಗಳ ಧಾರಣೆ ಮಾಡದೇ ಇರುವಂಥದ್ದು, ಸಮಯಕ್ಕೆ ಸರಿಯಾಗಿ ಏಳುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡುವಂಥದ್ದು, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವಂಥದ್ದು, ಇದೆಲ್ಲ ಆಯುರ್ವೇದ ಪದ್ಧತಿಯಲ್ಲಿ ಹೇಳಿದಂಥ ವಿಚಾರಗಳು. ಮತ್ತು ಈವನ್ ನಾವು ಹೊರಗೆ ಹೋಗುವಾಗ ಯಾವ ರೀತಿಯಲ್ಲಿ ಹೋಗಬೇಕು ಅದು ಸಹ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಯಾವ ರೀತಿ ನಾವು ನಮ್ಮನ್ನು ಕವರ್ ಮಾಡಬೇಕು, ತುಂಬ ಚಳಿ ಇದ್ದ ಕಡೆಯಲ್ಲಿ ಹೇಗೆ ನಾವು ನಮ್ಮನ್ನು ಕವರ್ ಮಾಡಿ ಹೋಗುವಂಥದ್ದು, ಅದೆಲ್ಲ ಆಯುರ್ವೇದ ರೀತಿಯಲ್ಲಿ ಹೇಳಿರುವಂಥದ್ದು. ಇದನ್ನು ಮಾಡಿದರೆ ಪ್ರತಿಯೊಬ್ಬರ ಜೀವನ ಸುಗಮವಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ, ಖಂಡಿತವಾಗಿ ಆಗ್ತದೆ. ಡಾಕ್ಟರ್, ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಕಾಯ ಚಿಕಿತ್ಸೆ ಹಾಗೂ ಪಂಚಕರ್ಮ ಚಿಕಿತ್ಸೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ತಮಗೆ ಆತ್ಮೀಯವಾದಂತಹ ವಂದನೆಗಳು. ಧನ್ಯವಾದ.